For more Kambala updates, please subscribe to the channel. ಒಂದನೇ ನಂಬರ್ದ ಕನಪಲ ಇದಿರ್ಲು ಬೋಳಾರ ತ್ರಿಶಾಲ್ ಕೆ ಪೂಜಾರನ 2ನೇ ನಂಬರ್ದ ಕನಪಲ ಇದಿರ್ಲು ಕರೆಕ್ ಜಾತಂದುಲ್ಲೇರೆ ಅಡ್ಡಪಲ ಇದೆ ವಿಭಾಗದ ಬಾರಿಯ ತೋರ್ಷ ಹೆಚ್ಚು ಕಮ್ಮಿ ಒಂದು ದಶಕದ ಮಿತಿ ಇರ್ಲೇನು ಕಟ್ಟದನ ಇರುತ್ತೆ ಯಜಮಾನ್ರೆ ಎಬಿ ಬಹುಮಾನ ಪಡೆತನ ಕಮಲಲಿತ್ತ ಈ ವರ್ಷ ಕನಪಲ ಇದೆ ವಿಭಾಗದ ಎಬಿ ಇರ್ಲೇನು ಕಟ್ಟದ ಬಹುಮಾನ ಪಡೊಂದುಪ್ಪನ ಇರುತ್ತೆ ಯಜಮಾನ್ರೆ ಬೋಳಾರ ತ್ರಿಶಾಲ್ ಕೆ ಪೂಜಾರನ 1ನೇ ನಂಬರ್ದ ಕನಪಲ ಇದಿರ್ಲು ಬೋಳಾರ ತ್ರಿಶಾಲ್ ಕೆ ಪೂಜಾರನ 2ನೇ ನಂಬರ್ದ ಕನಪಲ ಇದಿರ್ಲು ಕರೆಕ್ಟ್ ಜತ್ತನುಲ್ಲ ಗಿಡಪ್ಪನಾರೆ ತೆಕ್ಕಟ್ಟೆ ಸುಧೀರ್ ದೇವಾಡಿಗೆರೆ ತೆಕ್ಕಟ್ಟೆ ಸುಧೀರ್ ದೇವಾಡಿಗೆರೆ ಆ ಇರ್ಲೇನೆ ಪಲಾಯ್ ಮುಟ್ಟುನಂಚಿನ ಜವಣೆ ಕಂಬಳ ಕುಟ್ಟಡೆ ಆಜರ ಕೋಲ್ದ ನಿಶಾನಿಗೆ ಎಳರೆ ಕೋಲ್ದ ನಿಶಾನಿಗಿಲ್ಲ ನೀರು ಪಾಡದೆ ಬಹುಮಾನ ಪಡೆಯಿನ ಅವರು ಇರುತ್ತೆ ಯಜಮಾನ್ರೆ ಬೋಳಾರ ತ್ರಿಶಾಲ್ ಕೆ ಪೂಜಾರನ ಎ ಬೋಳಾರ ತ್ರಿಶಾಲ್ ಕೆ ಪೂಜಾರನ ಬಿ ಇರ್ಲು ಕರೆಕ್ಟ್ ಜತ್ತನುಲ್ಲ ತೆಕ್ಕಟ್ಟೆ ಸುಧೀರ್ ದೇವಾಡಿಗೆರೆ ಆ ಇರ್ಲೇನ್ ಪಲಾಯ್ ಮುಟ್ಟುನಾರು ಎರಡನೇ ಬಾರಿ ನಾವು ಇದು ಕಮಲ ಮಾಡುವಾಗ ನಮ್ಮ ಈ ಕಾರ್ಯಕ್ರಮಕ್ಕೆ ನಮ್ಮ ನೆಚ್ಚಿನ ನಾಯಕರು ಕರ್ನಾಟಕ ಘನ ಸರ್ಕಾರದ ಉಪಮುಖ್ಯಮಂತ್ರಿಗಳು ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಅತಿ ಹೆಚ್ಚು ಪ್ರೀತಿ ಮಾಡುವಂತಹ ನಮ್ಮ ನಾಯಕರಾದ ಡಿ ಕೆ ಶಿವಕುಮಾರ್ ಅವರು ಬಂದಿದ್ದರು. ಅವರು ಬಂದು ನಮ್ಮನ್ನೆಲ್ಲ ಹುರಿದುಂಬಿಸುವುದರಿಂದ 3ನೇ ವರ್ಷದ ಕಮಲ ಇನ್ನೂ ಅದ್ದೂರಿಯಾಗಿ ನಡೆಯಿತು. ಎಲ್ಲದರ ಹಿಂದಿನ ಶಕ್ತಿ ಡಿ ಕೆ ಸುರೇಶ್ ಬೆಟ್ಟ ಅಂತ ಹೇಳ್ತಾರೆ, ಇಲ್ಲಿ ಗುಡ್ಡೆ ಅಂತ ಹೇಳ್ತಾರೆ ಸರ್. ನಮ್ಮ ಊರಲ್ಲಿ ಗುಡ್ಡೆಯಲ್ಲಿ ನೀವು ದೊಡ್ಡ ದೊಡ್ಡ ಬಂಡೆ ನೋಡ್ತೀರಿ, ಆ ಬಂಡೆ ಹೆಗಲಿಗೆ ಹೆಗಲು ಕೊಟ್ಟು ಹಿಡಿಯುವಂತ ಒಂದು ಪ್ರೀತಿಯ ಲಕ್ಷ್ಮಣ ಅಂತ ಹೇಳಿದ್ರೆ, ರಾಮನಿಗೆ ಯಾವ ರೀತಿ ಲಕ್ಷ್ಮಣ ಇದ್ರು ಅದೇ ರೀತಿ ಡಿ